ಶ್ವಾನಕಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಕೆಲ ದಿನಗಳ ಹಿಂದೆ ಮಂಗಳೂರಿನ ಬೀದಿಯಲ್ಲಿ ಒಬ್ಬ ಬಾಲಕನನ್ನು ಶ್ವಾನಗಳು ಅಟ್ಟಾಡಿಸಿಕೊಂಡು ಆತನ ಗಂಭೀರವಾಗಿ ಗಾಯಗೊಳಿಸಿ ಈಗ ಆತ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ ಘಟನೆ. ಬಹುಶಃ ಇದು ಮಂಗಳೂರು ಮಾತ್ರ ಅಲ್ಲ, ಬಹುತೇಕ ಬೆಳೀತಾ ಇರುವಂಥ ನಗರಗಳಲ್ಲಿ ಇತ್ತೀಚೆಗೆ ಕಾಡ್ತಾ ಇರುವಂಥ ಒಂದು ಸಮಸ್ಯೆಗಳು. ನಾವು ನಗರಗಳಲ್ಲಿ ಈ ಬಗೆಗೆ ಒಂದಷ್ಟು ಕೇಳಿದೆವು. ಮಕ್ಕಳನ್ನು ಅಟ್ಟಾಡಿಸಿಕೊಂಡು ಬರ್ತದೆ ಶ್ವಾನಗಳು ಮತ್ತು ಅದಕ್ಕೆ ಅವ್ರನ್ನ ಗಾಯಗೊಳಿಸದೆ ಯದ್ವಾತದ್ವಾ ಅಟ್ಟಾಡಿಸಿಕೊಂಡು ಬರ್ತದೆ ಅಂತ ಅನ್ನುವಂಥದ್ದು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಅವ್ಯಾಹತವಾಗಿ ಬೆಳೀತಾ ಇದೆಯಾ? ಇದು ಯಾಕೆ ಆಗ್ತಾ ಇದೆ? ಒಂದೆಡೆಯಲ್ಲಿ ಈ ಶ್ವಾನಗಳು ಈ ರೀತಿಯಾಗಿ ಯಾಕೆ ಬೆಳೀತಾ ಇದ್ದಾವೆ ಅನ್ನುವಂಥ ಒಂದು ಪ್ರಶ್ನೆ ಆಗಿದ್ದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆಗಳು, ನಗರ ಪಾಲಿಕೆಗಳು, ನಗರಸಭೆಗಳು ಏನು ಮಾಡ್ತಾ ಇದ್ದಾವೆ, ಯಾವ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾವೆ? ಇನ್ನೊಂದು ಕಡೆಯಲ್ಲಿ ಈ ರೀತಿಯಾಗಿ ಶ್ವಾನಗಳು ಆಗಲಿಕ್ಕೆ ಯಾರು ಕಾರಣರು? ಆ ಶ್ವಾನಗಳನ್ನು ನಾವು ದೂರಿ ಪ್ರಯೋಜನ ಇದೆಯಾ, ಅಥವಾ ನಮ್ಮಿಂದ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ, ಇದನ್ನು ತಡೆ ಹಿಡಿಯುವಲ್ಲಿ ನಮ್ಮ ಇಲಾಖೆಗಳು ಯಾವ ರೀತಿಯಾದ ಕಾರ್ಯಕ್ರಮ ಹಾಕಿಕೊಳ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಬಹಳಷ್ಟು ತಿಳ್ಕೊಳ್ಬೇಕಾಗಿದೆ. ಒಟ್ಟಿನಲ್ಲಿ ನಮ್ಮ ನಾಗರಿಕರು ಒಂದಷ್ಟು ತೊಂದರೆಗಳನ್ನು ಪಡ್ತಾ ಇದ್ದಾರೆ. ರಾತ್ರಿ ಸಮಯ ಸಂಚರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಶ್ವಾನಗಳ ಕಾಟದಿಂದ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಇವತ್ತು ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಂವಾದ, ಈ ಒಂದು ಸಂವಾದದಲ್ಲಿ ನನ್ನ ಜೊತೆ ಪಾಲ್ಗೊಳ್ಳಿಕ್ಕಾಗಿ ಅನಿಮಲ್ ಕೇರ್ ಟ್ರಸ್ಟ್ನ ಟ್ರಸ್ಟಿ ಸುಮಾ ಆರ್ ನಾಯಕ್ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಮಂಗಳೂರು ಕುದ್ರೋಳಿ ವಾರ್ಡ್ನ ಕಾರ್ಪೊರೇಟರ್ ಅಜೀಜ್ ಕುದ್ರೋಳಿ ಅವರು ಕೂಡ ನನ್ನ ಜೊತೆ ಈ ಒಂದು ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದಂಥ ಧರ್ಮೇಂದ್ರ ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಮೊದಲನೇದಾಗಿ ನಾನು ಕೇಳ್ತಾ ಇರುವಂಥ ಅಜೀಜ್ ಅವರಿಗೆ, ನಿಮ್ಮ ವಾರ್ಡ್ನಲ್ಲಿ ನಡೆದಿರುವಂಥ ಘಟನೆ ಅಜೀಜ್ ಅವರೇ, ನೀವು ಹೇಳ್ತಾ ಇದ್ರಿ, ಈ ಹಿಂದೊಮ್ಮೆ ಕೂಡ ಹೇಳ್ತಾ ಇದ್ರಿ ಇಲ್ಲಿ ಶ್ವಾನಗಳ ಕಾಟ ಇದೆ ಅಂತ ಹೇಳಿ. ಈ ಹಿಂದೆ ಕೂಡ ಬಹುಶಃ ಕಾರ್ಪೊರೇಷನಲ್ಲಿ ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆದದ್ದು ಕೂಡ ನನಗೆ ನೆನಪಿದೆ. ಏನಾಗಿದೆ ನನಗೆ ಸ್ವಲ್ಪ ಈ ಘಟನೆಯ ಬಗ್ಗೆ ಬೇಕಾಗಿದೆ. ಕುದ್ರೋಳಿ ವಾರ್ಡಿನಲ್ಲಿ ಮಾತ್ರ ಅಲ್ಲ, ಮಂಗಳೂರು ನಗರದಲ್ಲೇ ಇದು ನಾಯಿಗಳ ಕಾಟ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಕಳೆದ 30ರಂದು ನಡೆದ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಎಲ್ಲ ಕಾರ್ಪೊರೇಟರ್ಗಳು ಧ್ವನಿ ಎತ್ತಿದ್ದಾರೆ. ಇದರ ಬಗ್ಗೆ ಯಾವುದೇ ಕ್ರಮವನ್ನು ತಗೊಳ್ತಾ ಇಲ್ಲ ಅಂತೇಳಿ. ಆಗ ಮೇಯರ್ ಅವರಿಂದ ಉತ್ತರ ಬರ್ತಾ ಇದೆ, ಕಾನೂನಿನ ಅಡಚಣೆ ಇದೆ ಅಂತೇಳಿ. ಆದರೆ ಈ ಬಗ್ಗೆ ಕಾನೂನು ಅಡಚಣೆ ಇದ್ರೂ ಕೂಡ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಂತೇಳಿ ಒತ್ತಾಯಿಸೋಕ್ಕೋಸ್ಕರ ಮುಂದಿನ ಇದರಲ್ಲಿ ನಾವು ಅದಕ್ಕೆ ಬೇಕಾದ ಕಾರ್ಯಸೂಚಿಗಳನ್ನು ಮಂಡಿಸುವಂತ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ಈ ಕುದ್ರೋಳಿಯಲ್ಲಿ ಇಂಥ ಒಂದು ಇನ್ಸಿಡೆನ್ಸ್ ನಡೆದಿದೆ. 2 ಘಟನೆ ಆಯಿತು, ಟಿಪ್ಪು ಸುಲ್ತಾನ್ ನಗರ ಮತ್ತು ಮೊಯ್ದೀನ್ ನಗರದಲ್ಲಿ. ಅದು ಯಾಕಂತ ಹೇಳಿದ್ರೆ ಕೆಲವರು ಹೇಳುವ ಪ್ರಕಾರ ಅಲ್ಲಿ ನಾಯಿಗಳು ತುಂಬಾ ಇದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಪತ್ರಿಕಾ ಇದರಲ್ಲಿ ನೋಡಿದೆ, ಅಲ್ಲಿ ಕಸಾಯಿಖಾನೆ ಇರುವುದರಿಂದ ಅಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಉದಾಹರಣೆಗೆ ಹೇಳಬೇಕಾದ್ರೆ BBLB ರಸ್ತೆಯಲ್ಲಿ ಕಬ್ಬಿಣದ ವ್ಯಾಪಾರಿಗಳಿರುವುದು, ಅಲ್ಲಿ ಕಬ್ಬಿಣ ತಿಂದು ಬೆಳೀತಿದೆಯಾ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ನಾಯಿಗಳನ್ನ ಯಾರು ಹಿಡಿಬೇಕು, ಅದನ್ನ ಯಾರು ಇದು ಮಾಡಿದ ಗುತ್ತಿಗೆ ಕೊಟ್ಟಿದ್ದಾರೋ. ಎಸ್, ನಾನು ಅದ್ರ ಬಗ್ಗೆ ಮುಂದೆ ಮತ್ತೆ ಬರ್ತೇನೆ. ಒಟ್ಟು ನನಗೆ ಘಟನೆ ಬಗ್ಗೆ ಬೇಕಾಗಿರೋದು. ಧರ್ಮೇಂದ್ರ ಅವರು ಏನು ಹೇಳ್ತಾರೆ? ಖಂಡಿತವಾಗಿ ಸರ್, ಒಂದು ದಿನ ನಾನೊಂದು ಹಳೆಯೊಂದು ಪತ್ರಿಕೆಯಲ್ಲಿ ಓದಿದ್ದೆ, ಈ ಏನು ಟ್ರಸ್ಟ್ ಇದೆ, ಏನು ಅನಿಮಲ್ ಕೇರ್ ಟ್ರಸ್ಟ್ ಇದೆ, ಅದರ ಸಂತಾನಹರಣ ಮಾಡೋಕ್ಕೋಸ್ಕರ ಸರ್ಕಾರದಿಂದ ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಅದಕ್ಕೋಸ್ಕರ ವಿನಿಯೋಗಿಸಿರ್ತಾರೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಅದನ್ನ ದುರುಪಯೋಗ ಆಗಿದೆ ಎಂಬ ಒಂದು ಮಾತನ್ನ ನಾನು ಕೇಳ್ಪಟ್ಟೆ. ಪ್ರಾಯಶಃ ಅದು ಮಂಗಳೂರಲ್ಲಿ ಆಗಿದೆ ಇಲ್ವಂತ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾದೀತು. ಇವತ್ತು ಏನಾಗಿದೆ, ಉದಾಹರಣೆಗೆ ನನ್ನ ಏರಿಯಾದಲ್ಲಿ ನಾನು ನಿನ್ನೆಲ್ಲ ಮೊನ್ನೆ ನೋಡ್ತಾ ಇದ್ದೇನೆ, ಒಂದು ಬೀದಿ ನಾಯಿ, ಒಂದಲ್ಲ 2 ಬೀದಿ ನಾಯಿ ಒಂದು 18 ಮರಿಗಳನ್ನು ಹಾಕಿದೆ. ಹಾಗಾದ್ರೆ ಸಂತಾನಹರಣ ಎಂಬ ವಿಚಾರದಲ್ಲಿ ಕೊಟ್ಟಿರುವಂತಹ ಹಣದ ದುರುಪಯೋಗ ಆಗಿದೆ ಎಂಬುದರೊಳಗೆ ಮೇಲ್ನೋಟಕ್ಕೆ ಸ್ಪಷ್ಟ. ಎರಡನೇದಾಗಿ ನಮ್ಮ ಮಿತ್ರರಿಗೆ ಹೇಳಿದಾಗೆ, ಅಜೀಜ್ ಬಗ್ಗೆ ಹೇಳಿದಾಗೇನೆ ನಾನು ನೋಡಿದ ಮಟ್ಟದಲ್ಲಿ ಪ್ರಾಯಶಃ ಕಸಾಯಿಖಾನೆ ಇರುವಂತ ಪ್ರದೇಶದಲ್ಲಿ ಮತ್ತೆ ತ್ಯಾಜ್ಯವನ್ನು ಬಿಸಾಡುವ ಪ್ರದೇಶದಲ್ಲಿ ಹೆಚ್ಚುವರಿಯಾಗಿ ನಾಯಿಗಳಿರುತ್ತೆ. ನಾನು ತುಂಬಾ ಕಡೆಯಲ್ಲಿ ನೋಡಿದ್ದೇನೆ. ಸೊ ಅಂತ ಕಡೆಗಳ ನಾಯಿಗಳೇ ಬಹಳ ಆಕ್ರಮಣಕಾರಿಯಾಗಿರುತ್ತೆ. ಮತ್ತೆ ಇವತ್ತು ನಾವು ನಗರ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಮಾತ್ರ ನಾವು ನೋಡಿದ್ದೇವೆ ಎಂಬುದು ಅಂತಲ್ಲ. ಇವತ್ತು ನಮ್ಮ ಉದಾಹರಣೆ ಒಂದು ಘಟನೆಯನ್ನ ನಾವು ಮೊನ್ನೆ ನೋಡಿದ್ದೇವೆ. ಇದು ಬೆಳೀತಾ ಬಂದರೆ ದಕ್ಷಿಣ ಕನ್ನಡದಲ್ಲೂ ಇಂಥ ಸಮಸ್ಯೆಗಳು ಆಗುತ್ತೆ. ಇದಕ್ಕೆ ಸರ್ಕಾರ ನೇರವಾಗಿ ಹೊಣೆ ಆಗುತ್ತೆ. ಎಸ್ ಮೇಡಮ್, ಸುಮಾರ್ ನಾಯಕ್ ಅವರೇ, ಒಂದನೇದಾಗಿ ಇತ್ತೀಚೆಗೆ ಶ್ವಾನಗಳ ಕಾಟ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಬರ್ತಾ ಇರುವಂಥದ್ದು, ಅಟ್ಟಾಡಿಸಿಕೊಂಡು ಬರ್ತದೆ, ಆಕ್ರಮಣಕಾರಿಯಾಗಿರ್ತದೆ ಅಂತ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇದು ಬರ್ತಾ ಇದೆಯಾ? ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ ಕಾಟ ಅಂತ, ಮತ್ತೆ ಉಳಿದ ಚರ್ಚೆಗಳನ್ನು ಮತ್ತೆ ಮಾಡೋಣ. ನಮ್ಮ ಆಶ್ರಮ ಆನಿಮಲ್ ಕೇರ್ ಟ್ರಸ್ಟ್ NGO ನಮಗೆ ಆನಿಮಲ್ ಬರ್ತ್ ಕಂಟ್ರೋಲ್ ಅಂದ್ರೆ ನೀವು ಹೇಳೋದು ಶ್ವಾನದ ಸಂತಾನ ಶಸ್ತ್ರಚಿಕಿತ್ಸೆ ಬಿಟ್ಟು ಬೇರೆ ಇತರ ಆಕ್ಟಿವಿಟೀಸ್ಗಳು ಇದೆ. ಹಾಗೇನಂದ್ರೆ ಗಾಯ ಆಗುವ ಪ್ರಾಣಿಗಳು ಅಥವಾ ಮರಿಗಳು ಹಾಕಿದ ಪ್ರಾಣಿಗಳು ಅಥವಾ ಪೆಟ್ಟಾದ ಪ್ರಾಣಿಗಳು, ಸೀಕಿದ್ದ ಪ್ರಾಣಿಗಳು ಸಹ ನಮ್ಮ ಆಶ್ರಮಕ್ಕೆ ಬರ್ತದೆ.
ಅದ ಕಾರಣ ನಾವು ಒಂದು ರೆಕಾರ್ಡ್ ಇಡ್ತೇವೆ ಅದರದ್ದು ಕಂಪ್ಲೇಂಟ್ ರಿಜಿಸ್ಟರ್ ಅಂತ. Yes. ಆ ಕಂಪ್ಲೇಂಟ್ ರಿಜಿಸ್ಟರ್ ದಿನದಲ್ಲಿ ಎಷ್ಟು ಕಂಪ್ಲೇಂಟ್ಸ್ ಬರ್ತದೆ ನಮಗೆ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಆಕ್ಸಿಡೆಂಟ್ಸ್ ಇರಲಿ, ಶ್ವಾನದಿರಲಿ, ಬೇರೆ ಇತರ ಪಕ್ಷಿಗಳಿರಲಿ, ಏನೇ ಇರಲಿ. ಇತ್ತೀಚೆಗೆ ಅಂದರೆ ನಮಗೆ ಸಾಧಾರಣ 5ರಿಂದ 6 ವರ್ಷ ಆಯಿತು. ನಮಗೆ ಸೀಸನ್ ಟೈಮ್ ಅಂದರೆ ಜೂನ್, ವರ್ಷದಲ್ಲಿ 2 ಸತಿ ಸೀಸನ್, ನಾಯಿಗಳದ್ದು ಸೀಸನ್ ಇರ್ತದೆ, ಮರಿ ಹಾಕೋದು, ಮೇಟಿಂಗ್ ಸೀಸನ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ನಮಗೆ ಜಾಸ್ತಿ ಕಂಪ್ಲೇಂಟ್ಸ್ ಬರೋದು. ಇತರ ಟೈಮ್ಗಳಲ್ಲಿ ನಮಗೆ ಈ ಥರದ್ದು ದಿವಸಕ್ಕೆ ಇವತ್ತಿಗೆ ದಿವಸಕ್ಕೆ ನಮಗೆ 5ರಿಂದ 6 ಕಂಪ್ಲೇಂಟ್ಸ್ ಬರ್ತದೆ ಸಿಟಿಯಲ್ಲಿ. ಅಂದ್ರೆ ಏನ್ ಕಂಪ್ಲೇಂಟ್ಸ್ ಬರ್ತದೆ? ನಾಯಿಗಳ ಕಾಟ ಅಲ್ಲ, ತುಂಬಾ ನಾಯಿ ಉಂಟು, ತುಂಬಾ ನಾಯಿ ಇದೆ, ನಾಯಿ ಜಾಸ್ತಿ ಇದೆ, ನಾಯಿ ಉಂಟು. ಸೆಕೆಂಡ್, ಇಲ್ಲಿ ನಾಯಿ ಮರಿ ಹಾಕಿದೆ. ಥರ್ಡ್, ಇನ್ನೊಂದು ಕಂಪ್ಲೇಂಟ್ ಅಂದ್ರೆ ನಾಯಿ ಸೈಕಲಿಗೆ ಓಡಿಸ್ಕೊಂಡು ಬರ್ತದೆ ಅಥವಾ ಆ ಥರದ್ದು ಕಂಪ್ಲೇಂಟ್ಸ್. ಇಲ್ಲದೆ ನಮ್ಮ ಶೆಡ್ ಅಲ್ಲಿ ಬಂದು ನಾಯಿ ಮಲಗ್ತದೆ ಅಥವಾ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ನಾಯಿ ಮಲಗ್ತದೆ, ಆ ಥರದ್ದೆಲ್ಲ ಜನರಲ್ ಕಂಪ್ಲೇಂಟ್ಸ್ ಬರ್ತದೆ. ಸೊ ನಾವು ಈ ಕಂಪ್ಲೇಂಟ್ಸ್ ಅನ್ನು ಸ್ಟ್ರೀಮ್ ಲೈನ್ ಮಾಡಬೇಕಾದ್ರೆ, ಏಕೆಂದ್ರೆ ನಮಗೆ ನಮ್ಮ ನಂಬರ್ ಅನ್ನು ಹೆಲ್ಪ್ ಲೈನ್ ಆಗಿ ಕೊಟ್ಟಿದ್ದಾರೆ ಸಿಟಿ ಕಾರ್ಪೊರೇಷನ್ ಅವರು. ಸೊ ಆದ ಕಾರಣ ನಾವು ಆ ಏರಿಯಾಸ್ಗಳನ್ನು ಸೆಗ್ರಿಗೇಟ್ ಮಾಡ್ತೇವೆ. ಮರಿ ತಾಯಿ ಕಂಪ್ಲೇಂಟ್ಸ್, ತುಂಬಾ ನಾಯಿ ಕಂಪ್ಲೇಂಟ್ಸ್, ಆಕ್ಸಿಡೆಂಟ್ಸ್ ಅಂಡ್ ಅದರ್ ಕಂಪ್ಲೇಂಟ್ಸ್. ಈಗ ಸರ್ ಹೇಳಿದ್ರು ಮರಿ ಹಾಕಿದೆ, ಸುಮಾರು ಜನ ನಮ್ಮ ಗಮನಕ್ಕೆ ತರ್ತಾರೆ. ಏಕೆಂದ್ರೆ ಗಮನಕ್ಕೆ ತಂದ ನಂತರ ನಾವು ಆ ಏರಿಯಾನು ಕೂಂಬ್ ಮಾಡಬಹುದು. ಇಲ್ಲದಿದ್ರೆ ನಾವು ಜನರಲ್ ಕೂಂಬಿಂಗ್ ಮಾಡಿ ಹೋಗ್ತಾ ಇರ್ತೇವೆ, ಹಿಡಿತಾ ಹೋಗ್ತಾ ಇರ್ತೇವೆ. ಆದ್ರೆ ಒಂದು ಪ್ರದೇಶದಲ್ಲಿ 10 ನಾಯಿ ಇದ್ರೆ 2 ನಾಯಿ ಹಿಡಿಯುವಾಗ ಬೇರೆ ಎಲ್ಲ ನಾಯಿ ಜೀವ ಭಯದಿಂದ ಓಡಿ ಹೋಗ್ತದೆ, ಏನ್ ಮಾಡ್ತಾರೋ ಅಂತ ಹೇಳಿ ವ್ಯಾನ್ ನೋಡಿದ ಕೂಡಲೇ ಓಡಿ ಹೋಗ್ತದೆ. ಸ್ವಲ್ಪ ಪ್ರದೇಶಗಳಲ್ಲಿ, ಈಗ ಕುದ್ರೋಳಿಯಲ್ಲಿ ವ್ಯಾನ್ ನಿಂತ ಕೂಡಲೇ ಒಂದು ನಾಯಿ ಬೊಬ್ಬೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರಿಗೆ ಸ್ಪ್ರೆಡ್ ಆಗ್ತದೆ. ದಟ್ ಇಸ್ ದ ಮೆಂಟಾಲಿಟಿ ಆಫ್ ದ ಡಾಗ್ಸ್, ವೆರಿ ಟೆರಿಟೋರಿಯಲ್. ಆದ ಕಾರಣ ಈ ತರ ಐಸೋಲೇಟೆಡ್ ಕೇಸಸ್ ಆಫ್ ಮರಿ ಹಾಕೋದು, ಈ ತರದ್ದು ನಮ್ದು ಕೇಸ್ ಬಂದ್ರೆ ನಾವು ಅದಕ್ಕೆ ಸೆಪರೇಟ್ ವಾರ್ಡ್ ಮಾಡಿದ್ದೇವೆ, ಮಾತೃ ಛಾಯಾ ಅಂತ. ಈ ತರ ಮರಿ ತಾಯಿಗಳನ್ನು ಹಿಡಿದು ನಾವು ಅಲ್ಲಿ ಅಡ್ಮಿಟ್ ಮಾಡ್ತೇವೆ. ಮರಿಗಳಿಗೆ ಅಡಾಪ್ಷನ್ ಆದ ನಂತರ ನಾವು ಅದಕ್ಕೆ ಆಪರೇಷನ್ ಮಾಡಿ, ಈಗ ಬರ್ತದೆ ಪ್ರಶ್ನೆ, ಯಾವ ಪ್ರದೇಶದಿಂದ ನಾವು ಹಿಡಿತೇವೆ ಅದೇ ಪ್ರದೇಶದಲ್ಲಿ ಬಿಡ್ಲಿಕ್ಕೆ ನಮಗೆ ಕಾನೂನುಬದ್ಧವಾಗಿದ್ದೇವೆ. ಅದೇ ಪ್ರದೇಶದಲ್ಲಿ ನೀವು ಹೋಗಿ ಸಂತಾನ ಚಿಕಿತ್ಸೆ ಮಾಡ್ಕೊಂಡು ಅಲ್ಲೇ ಬಿಡಬೇಕು. ಏಕೆಂದ್ರೆ ಸ್ವಲ್ಪ ಜನ ಅದಕ್ಕೆ ಊಟ ಹಾಕುವ ಜನ ಇದ್ದಾರೆ, ಅವ್ರು ಕೇಳ್ತಾರೆ ನಮ್ಮ ನಾಯಿ ವಾಪಸ್ ಬರ್ಲಿಲ್ಲ ಅಲ್ಲಿ ಯಾಕೆ. ಒಂದು ಇನ್ನೊಂದೇನಂದ್ರೆ ಸ್ವಲ್ಪ ಜನರು ಅಲ್ಲಿ ಬರಬಾರ್ದು ಅಂತ ಸಹ ಹೇಳೋ ಜನ ಇದ್ದಾರೆ, ಬಿಡಬಾರ್ದಂತ. ಮತ್ತೆ ಇನ್ನೊಂದು ಪ್ರದೇಶದಲ್ಲಿ ಬಿಟ್ರೆ ಆ ಪ್ರದೇಶದ ನಾಯಿಗಳನ್ನು ಅದನ್ನು ಅಟ್ಟಿಸಿಕೊಂಡು ಹೋಗಿ ಜನರಿಗೆ ಉಪದ್ರ ಜಾಸ್ತಿ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಕುದ್ರೋಳಿದ ನಾಯಿಗಳು ಈಗ 9 ನಾಯಿ ಹಿಡಿದಿದ್ದೇವೆ ನಾವು. ಪ್ರಶ್ನೆ ಬರ್ತದೆ ಎಲ್ಲಿ ಬಿಡೋದು. ಈಗ ನನಗೆ ಒಂದು ಪ್ರಶ್ನೆ ಬೇಕಾಗಿದೆ. ಅನಿಮಲ್ ಕೇರ್ ಟ್ರಸ್ಟ್ ಈ ಶ್ವಾನಗಳನ್ನ ಹಿಡಿದು ಸಂತಾನಹರಣ ಚಿಕಿತ್ಸೆ ಮಾಡುವಂತ ಪ್ರಕ್ರಿಯೆ ಎಷ್ಟು ವರ್ಷಗಳಿಂದ ಈಚೆಗೆ ಅದು ಆರಂಭ ಆಗಿದೆ? ನೋಡಿ, ಅನಿಮಲ್ ಕೇರ್ ಟ್ರಸ್ಟ್ ಹೆಸರಿನಲ್ಲಿ 2013, ಬಟ್ ನಾವು ಲೋಬೋ ಅವರ ಟೈಮಿನಿಂದ ಅಂದ್ರೆ ಸಾಧಾರಣ 2003-04 ರಿಂದ ಈ ಕಾರ್ಯಕ್ರಮವನ್ನು 10-11 ವರ್ಷಗಳಿಂದ 7 ವರ್ಷ ಆಯ್ತು, 7-8 ವರ್ಷ ಆಯ್ತು. ಏಕೆಂದ್ರೆ ಲೋಬೋ ಅವರ ಟೈಮ್ ಅಲ್ಲಿ ನಾವು ತಿಂಗಳಿಗೆ 15 ನಾಯಿ ಮಾಡ್ತಾ ಇದ್ವಿ ಟ್ರಯಲ್ ಬೇಸಿಸ್ ಮೇಲೆ. ಏಕೆಂದ್ರೆ ಈ ಕಾನೂನು ಬಂದದ್ದೇ 2001 ನಲ್ಲಿ. ಸರಿ, ಡಾಗ್ ರೂಲ್ಸ್ 2001 ನಲ್ಲಿ ಬಂದದ್ದು, ಸಾರಿ 2000 ಅಲ್ಲಿ ಬಂದದ್ದು. ಮತ್ತೆ ಸಿಟಿ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿದ್ದು ಲೋಬೋರ ಟೈಮ್ 2003-04 ಅಲ್ಲಿ. ಪ್ರಿವೆನ್ಷನ್ ಆಫ್ ದ ಕ್ರೂಯಲ್ಟಿ ಆಫ್ ಅನಿಮಲ್ ಆಕ್ಟ್ ಅಂತ 2001 ಅಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಆಕ್ಟ್ 1960. ಹೌದು, 2001 ಅಲ್ಲಿ ಜಾರಿಗೆ ಬಂದಿದೆ ಅದು. ಅದರಲ್ಲಿ ಮಾಡಿದ ಪ್ರೊವಿಷನಲ್ ಲಾ ಇದು ರೂಲ್ಸ್ 2000 ಡಾಗ್ ರೂಲ್ಸ್ 2000. ಲೋಬೋರ ಟೈಮ್ ಅಲ್ಲಿ they used to kill dogs. ಅಂದ್ರೆ previous to that they used to kill dogs. ಶ್ವಾನಗಳನ್ನು ಕೊಂದು ರಾಶಿ ಕಟ್ಟಲೆ ಲಾರಿಯಲ್ಲಿ ಹೋಗೋದು ನಾನು ನೋಡಿದ್ದೇನೆ. ನಾವು ಸೇಂಟ್ ಆಗ್ನೆಸ್ ಅದಕ್ಕಿಂತ ಹಿಂದೆ ನಾಯಿಗಳನ್ನ ಆಗ ಸಹ ನಮ್ಮ ಕಾಲೇಜಲ್ಲಿ ಬೈಟ್ ಕೇಸಸ್ ಇತ್ತು ಸೇಂಟ್ ಆಗ್ನೆಸ್ ಅಲ್ಲಿ. ಆಗ ಸಿಸ್ಟರ್ಸ್ ಆಗ ಕರೆದು ನಾಯಿ ಕೊಂಡು, ಬಟ್ ಎವ್ರಿ ಸೀಸನ್ ಇದೇ ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ನಾನು ಕೇಳುವಂತದ್ದು, ಈಗ ಸದ್ಯಕ್ಕೆ ಕಳೆದ ಕೆಲವು ತಿಂಗಳ ಹಿಂದಿನಿಂದ ನಾನು ಕೇಳ್ತಾ ಇರೋದು, ಎಷ್ಟು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಈಗ ನಮ್ಮ ಕೆಪಾಸಿಟಿ ಹೇಗಂದ್ರೆ ನಮ್ಮ ಟ್ರಸ್ಟ್ ಇದು ಹೌಸಿಂಗ್ ಕೆಪಾಸಿಟಿ 90 dogs at a time. So at a time per day at a time. ಈಗ because it's a procedure Mr. Ram, because ಈಗ ಆಪರೇಷನ್ ಇಸ್ ನಾಟ್ ಸಿಂಪಲ್. ಇದು ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಅಥವಾ ಇವತ್ತೇ ಬಿಡೋದು ಆ ಥರ ಪ್ರೊಸೀಜರ್ಸ್ ಅಲ್ಲ. ಯಾಕಂದ್ರೆ ಡೀಟೇಲ್ಡ್ ಯುಟ್ರಸ್ ಓವರೀಸ್ ತೆಗಿತೇವೆ ಹೆಣ್ಣು ನಾಯಿಗೆ, ಇಟ್ಸ್ ಅ ಮೇಜರ್ ಸರ್ಜರಿ. ಗಂಡು ನಾಯಿಗೆ ಬೀಜಗಳು ಟೆಸ್ಟಿಕಲ್ಸ್ ರಿಮೂವ್ ಮಾಡ್ತೇವೆ. ಸೊ ಪೋಸ್ಟ್ ಆಪರೇಟಿವ್ ಕೇರ್ ನಮಗೆ ಹೆಣ್ಣು ನಾಯಿಗೆ 5 ದಿವಸ ಇಡಬೇಕಾಗ್ತದೆ, ಗಂಡು ನಾಯಿಗೆ ಮಿನಿಮಮ್ 1 to 2 days, ಜಾಸ್ತಿ ನಾವು ಇಡೋದಿಲ್ಲ. ಆದ ಕಾರಣ ಪೋಸ್ಟ್ ಆಪರೇಟಿವ್ ಕೇರ್, ಕ್ಯಾಚ್, ರಿಲೀಸ್, ವ್ಯಾಕ್ಸಿನೇಷನ್ ಎಲ್ಲ ಸೇರಿ
ನಮ್ಮಿಂದ ಆಗೋದು ಸಾಧಾರಣ 200 to 244 ಡಾಗ್ಸ್ ಇನ್ ಅ ಮಂತ್ ನಾವೀಗ ಮಾಡ್ತಾ ಇದ್ದೇವೆ. ಇದು ಲಾಸ್ಟ್ ಓಕೆ, ಅಂದಾಜು ಈಗ ಒಂದು ಅಂದಾಜು ಒಂದು ನಾನು ಹೇಳ್ತಾ ಇರೋದು, ಮಂಗಳೂರಿನಲ್ಲಿ ಇಂಥ ಬೀದಿ ನಾಯಿಗಳ ಸಂಖ್ಯೆ ಒಂದು ಎಷ್ಟು ಇದ್ದಿರಬಹುದು? 60 ವಾರ್ಡ್ಸ್ ಆನ್ ಅನ್ ಆವರೇಜ್ 70 ಡಾಗ್ಸ್ ಅಂತ ಅನ್ಸ್ಕೊಂಡಿದ್ದು 4200. ಬಟ್ 4200 ಮಲ್ಟಿಪ್ಲೈ ಆಗ್ತದೆ, ಏಕೆಂದ್ರೆ ಸೀಸನ್ ಬರುವಾಗ ನಾವು ಮಲ್ಟಿಪ್ಲೈ. ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾನು ನೆನ್ನೆ ಮೀಟಿಂಗ್ ಅಲ್ಲಿ ಸಹ ಹೇಳಿದ್ದೇನೆ, ನಮ್ಮ ಮನೆ ನಾಯಿಗಳದ್ದು ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ. ಏಕೆಂದ್ರೆ ಅವರು ಅಜೀಜ್ ಅವರು ಸಹ ನನಗೆ ಸಪೋರ್ಟ್ ಮಾಡ್ಬೋದು ಈ ವಿಷಯದಲ್ಲಿ, ಅಥವಾ ಊರ್ವಾ ಮಾರ್ಕೆಟ್ ಕಾರ್ಪೊರೇಟರ್, ಜಪ್ಪು ಮಾರ್ಕೆಟ್ ಬಂದು ಗುಂಪಾಗಿ ಮರಿಗಳನ್ನು ಬಿಡುವ ಸಂದರ್ಭ ಇದೆ. ತಾಯಿ ಇಲ್ಲ, ಈ ಮರಿಗಳು ಅನಾಥವಾಗಿ ಬೀದಿ ನಾಯಿ ಅಂತ ನಾವು ಹೇಳ್ತೇವೆ. ಆಕ್ಚುಲಿ ಬರೋದು ಸೋರ್ಸ್ ಒಂದು ಮನೆಯಿಂದ, ಮನೆಯಿಂದ ಹೆಣ್ಣು ನಾಯಿ ಹಾಕಿ ಹೆಣ್ಣು ಮರಿಗಳನ್ನು ರಸ್ತೆಯಲ್ಲಿ ಬಿಟ್ಟು ಬಿಡ್ತಾರೆ. ಈಗ ಎಲ್ಲಿಂದ ನಾವು ಇಷ್ಟು ಆಪರೇಷನ್ ಮಾಡಿದ್ರು ಕೂಡ ಇನ್ನೂ ಸಹ ಎಷ್ಟು ನಾಯಿ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟಂದ್ರೆ, ಅವರಿಗೆ ಬೇಕಾಗಿರೋದು ಒಂದು ನಾಯಿ, ಆ ಒಂದು ನಾಯಿಯನ್ನು ಇಟ್ಕೊಂಡಿರ್ತಾರೆ, ಉಳಿದ ನಾಯಿಗಳು ಅವರಿಗೆ ಬೇಡ, ನಾಯಿಗೆ ನೀವು ಆಪರೇಷನ್ ಮಾಡಿ ಅಂತ ಹೇಳಿದ್ರೆ ಅಷ್ಟು ಹಣ ಖರ್ಚು ಮಾಡ್ಬೇಕಲ್ಲ. ಸುಲಭವಾದದ್ದು ಕುದ್ರೋಳಿ ಮಾರ್ಕೆಟ್, ಊರ್ವಾ ಮಾರ್ಕೆಟ್, ಜಪ್ಪು ಮಾರ್ಕೆಟ್, ವಾಮಂಜೂರು ಡಂಪಿಂಗ್ ಗ್ರೌಂಡ್. ನಮ್ಗೆ ಅದಕ್ಕೆ ನಾನು ಹೇಳಿ, ನಮ್ಮ ಆಕ್ಟಿವಿಟೀಸ್ ಅಲ್ಲಿ ನಮ್ಗೆ ಎಷ್ಟು ಫೋನ್ ಬರ್ತದೆ ಅಂದ್ರೆ, ಮರಿ ನೆನೀತಾ ಉಂಟು, ಮರಿಗಳು ಬಿದ್ದಿದೆ, 5, 6, 8 ಮರಿಗಳು ಒಂದೊಂದು ಬುಟ್ಟಿಯಲ್ಲಿ ತೊಟ್ಟೆಗಳಲ್ಲಿ ಎಷ್ಟು ಹೋಗುವ ಸಂದರ್ಭಗಳಿವೆ. ಹಾಗಾದ್ರೆ ನಾನು ಕೇಳೋದು, ಇತ್ತೀಚೆಗೆ ಸಂತಾನಹರಣ ಚಿಕಿತ್ಸೆ ಕಡಿಮೆ ಆಗಿದೆಯಾ ಅಂದ್ರೆ ನಾಯಿಗಳ ಸಂಖ್ಯೆಗೆ ಅನುಗುಣವಾಗಿ ಆಗ್ತಾ ಇಲ್ವಾ ಅಂತ? ಎಷ್ಟು ನಾಯಿಗಳಿವೆಯಾ ಅವೆಲ್ಲ ನಾಯಿಗಳನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ವಾ? ಸಂತಾನಹರಣ ಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಇಲ್ಲ, ಸಾಧ್ಯ ಅಂದ್ರೆ ವರ್ಕಿಂಗ್ ಪ್ರಾಬ್ಲಮ್ಸ್. ಅದೇ ನಾನು ಹೇಳಿದ್ದು, ಈಗ ಒಂದು ಪ್ರದೇಶದಲ್ಲಿ 10 ನಾಯಿ ಇದೆ, ಹೌದು ನಮಗೆ ಗೊತ್ತುಂಟು. ಆದ್ರೆ 10 ನಾಯಿ ಒಮ್ಮೆಲೆ ಹಿಡಿಲಿಕ್ಕೆ ಬರುವುದಿಲ್ಲ. ಏಕೆಂದ್ರೆ 1 ಅಥವಾ 2 ನಾಯಿ ಹಿಡಿಯುವಾಗ ಸೊ ಪುನಃ ನಾವು ಬರ್ಬೇಕಾದ್ರೆ, ಪುನಃ ಬರುವಾಗ ನಮ್ಗೆ ಇನ್ನೂ ಒಂದು 5 ಕಂಪ್ಲೇಂಟ್ಸ್ ಆಲ್ರೆಡಿ ಸೇರಿರ್ತದೆ ಬೇರೆ ಪ್ರದೇಶಗಳಿಂದ. ಸೊ ಆ ಪ್ರದೇಶಕ್ಕೆ ಹೋಗ್ಬೇಕಾಗ್ತದೆ, ಪುನಃ ಈ ಪ್ರದೇಶಕ್ಕೆ ಬರ್ಬೇಕಾಗ್ತದೆ. ನಾವು ಕವರ್ ಮಾಡ್ತಾ ಇದ್ದೇವೆ, ಆದಷ್ಟು ನಮ್ಗೆ ಕವರ್ ಮಾಡ್ತಾ ಇದ್ದೇವೆ. ಬಟ್ ಪಬ್ಲಿಕ್ ಹೆಲ್ಪ್ ಆಲ್ಸೋ ಶುಡ್ ಬಿ ದೇರ್, ಪಬ್ಲಿಕ್ ಸಪೋರ್ಟ್ ಸಹ ಬೇಕು ನಮಗೆ. ಕಾನ್ಸ್ಟೆಂಟ್ಲಿ ನಮಗೆ ಕಂಪ್ಲೇಂಟ್ಸ್ ಬರಬೇಕು, ಕಾನ್ಸ್ಟೆಂಟ್ಲಿ ನಮ್ಮ ಗಮನಕ್ಕೆ ಬರಬೇಕು. ಇವರು ಹೇಳಿದ ಅವರ ಏರಿಯಾದಲ್ಲಿ ಮರಿ ಹಾಕಿದೆ, ಆ ತರ ಕಂಪ್ಲೇಂಟ್ಸ್ ಬರಬೇಕು ನಾವು ಅಟೆಂಡ್ ಮಾಡಬೇಕಾದ್ರೆ. ಓಕೆ, ಅಜೀಜ್ ಅವರೇ, ಬಹಳ ಒಂದಷ್ಟು ಅವರ ಮಾಹಿತಿಗಳನ್ನು ಒಂದಷ್ಟು ಕೊಟ್ಟಿದ್ದಾರೆ. ಅಲ್ಲ, ಈಗ ಅವರು ಹೇಳುವಾಗ, ಮೇಡಮ್ ಅವರು ಹೇಳುವಾಗ ಒಂದು ಮಾತನ್ನು ಹೇಳಿದ್ರು, ನಾವು ಒಂದು ಗಂಡು ನಾಯಿ ಆದರೆ ನಾವು 1 ದಿವಸ 2-3 ದಿವಸ ಇಡ್ತೇವೆ, ಮತ್ತೆ ಹೆಣ್ಣು ಮನ ಇದ್ದರೆ 5 ದಿವಸ ಅಂತೇಳಿ. ಹಾಗಾದರೆ ಕಾರ್ಪೊರೇಷನ್ ಅವರು ಕೊಡುವ ಹೇಳಿಕೆಗೂ ಇವರ ಹೇಳಿಕೆಗೂ ತುಂಬ ಅಜಗಜಾಂತರದ ವ್ಯತ್ಯಾಸ ಇದೆ. ಅವರು ಹೇಳ್ತಾರೆ ಹೆಣ್ಣು ಮರಿಯಾದ ಹೆಣ್ಣು ಇದಾದರೆ ನಾವು 3 ದಿವಸದಲ್ಲಿ ಇದು ಮಾಡ್ತೇವೆ, ಇಲ್ಲದಿದ್ದರೆ 1 ದಿವಸದಲ್ಲಿ ಗಂಡು ಇದನ್ನು ನಾವು ಬಿಟ್ಟು ಬಿಡ್ತೇವೆ ಅಂತೇಳಿ. ಅಲ್ಲ, ಅವರು ತಂದು ಅದೇ ಪ್ಲೇಸ್ಗೆ ಬಿಟ್ಟು ಬಿಡ್ತಾರೆ, ಹಿಡ್ಕೊಂಡು ಹೋಗಿ ಮರು ದಿವಸ ತಂದು ಬಿಡ್ತಾರೆ ಅಂತೇಳಿ ಇವರು ಹೇಳುವುದ್ರ. ಇದ್ರ ಪ್ರಕಾರ ತಾವು ಕೇಳಿದ ಪ್ರಶ್ನೆಗೆ ಇನ್ನೊಂದು, ಅವರು ಫೆಬ್ರವರಿ 2013 ಇವರು ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ. ಅದರ ನಂತರ ಎಷ್ಟು ಕಾರ್ಯಾಚರಣೆ ಆಗಿದೆ, ಎಷ್ಟು ಶಸ್ತ್ರಚಿಕಿತ್ಸೆ ಆಗಿದೆ ಅಂತೇಳಿ ವಿವರಗಳು ನಮಗೆ ಸ್ಪಷ್ಟವಾಗಿ ಬೇಕಿತ್ತು. ಮೇಡಮ್ ಅವರೇ ಹೇಳಿದರೆ ಒಳ್ಳೆಯದು. ಯಾಕಂತ ಹೇಳಿದರೆ ಎಷ್ಟು ಆಗಿದೆ, ಯಾಕಂತ ಹೇಳಿದರೆ ಕಾರ್ಪೊರೇಷನ್ ಅವರು ಒಂದು ನಾಯಿಗೆ 445 ರೂಪಾಯಿಗೆ ಭರಿಸ್ತಾ ಇದೆ. 2013 ಈ ಆಕ್ಟ್ 2000 ಸ್ಟಾರ್ಟ್ ಆದರೂ ಕೂಡ ಅದಕ್ಕಿಂತ ಮುಂಚೆ ಯಾರೊಬ್ಬರು ಶೋಭಾ ಎಂಬರು ಏನೋ ಗುತ್ತಿಗೆಯನ್ನು ಪಡ್ಕೊಂಡಿದ್ರು. ಏನು ಕಾರ್ಯಾಚರಣೆ ನಡೆಸಿಲ್ಲ ಬಿಡಿ. ಒಂದು ಅಲ್ಲ ನಾವು ಎರಡನೆಯಾಗಿ ಈಗ ಇವರ ತಗೊಂಡು ಈಗ ಎಷ್ಟು ಸಮಯ ಆಯ್ತು, ಎಷ್ಟು ಕಾರ್ಯಾಚರಣೆ ನಡೆಸಿದ್ದಾರೆ ಅಂತೇಳಿ ಉದಾಹರಣೆಗೆ ಹೇಳುವುದಾದ್ರೆ, ಇವರ ಹತ್ರ 60 ವಾರ್ಡ್ಗಳಿವೆ. ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ಸೀಮಿತ ಒಳಪಟ್ಟ 60 ವಾರ್ಡ್ಗಳಿವೆ. 60 ವಾರ್ಡ್ಗಳಲ್ಲಿ ಕಾರ್ಯಾಚರಿಸಬೇಕಾದ್ರೆ ಇವರ ಹತ್ರ ಎಷ್ಟು ವೆಹಿಕಲ್ಸ್ಗಳು ಬೇಕು? ಒಂದನೆಯಾಗಿ ಇವರ ಹತ್ರ ನಾನು ತಿಳಿದ ಮಟ್ಟಿಗೆ ಇರುವುದು 2 ವೆಹಿಕಲ್. ಈ ವೆಹಿಕಲ್ ಇಂದ ಇವರು 60 ವಾರ್ಡಿಗೆ ಕಂಟ್ರೋಲ್ ಮಾಡಲಿಕ್ಕೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಯಾವ ಇದಕ್ಕೂ ಕೂಡ. ಯಾಕಂತ ಹೇಳಿದ್ರೆ ತಮಗೆ ಸಹ ಗೊತ್ತಿರಬಹುದು, ಕಸ ವಿಲೇವಾರಿಗೆ ಕೂಡ ಒಂದು ನಾಯಿಗೆ ಆ ಲೆಕ್ಕಾಚಾರ ಹಿಡಿಯುವಂತದ್ದು ಹೇಗೆ? ಸಿಕ್ಕಿದ ನಾಯಿಯನ್ನು ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರೆ 445 ರೂಪಾಯಿ ಪೇಮೆಂಟ್ ಮಾಡಬೇಕು. ಇವತ್ತಿನ ತನಕ ಎಷ್ಟು ಪೇಮೆಂಟ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಅವರ ಬಾಯಿಂದಲೇ ಹೇಳಿದ್ರೆ ಉತ್ತಮ ಅಂತ ನನಗೆ. ಮುಂದೆ ಬರ್ತೇನೆ, ಸುಮಾರು ಮಾತು ಬರ್ತೇನೆ. ಅಲ್ಲಿ ಧರ್ಮೇಂದ್ರ ಅವರು ಏನು ಹೇಳ್ತಾರೆ? ಪ್ರಾರಂಭದಲ್ಲಿ ಒಂದು ಮಾತನ್ನ ನಾನು ಹೇಳಿದ್ದೇನೆ, ಇದು ಈ ಒಂದು ವ್ಯವಸ್ಥೆಯೊಳಗೆ ಪೇಪರಲ್ಲೂ ನೋಡಿದ್ದೇನೆ ಭ್ರಷ್ಟಾಚಾರ ಆಗಿದೆ ಅಂತ. ಪ್ರಾಯಶಃ ಅಜೀಜ್ ಬೈಕಂಬಡಿ ಅಜೀಜ್ನವರ ಮಾತನ್ನ ಕೇಳಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಅದರ ವಾಸನೆಗಳು ನಮಗೆ. ನಾನು ಒಬ್ಬ NGO ನಡೆಸುವವನೇ, ಆದ್ರೆ ಈ ತರದ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಪಡ್ಕೊಂಡು ನೋಡಿ. ಈಗ ಅವರು ಹೇಳಿದ್ರು ಒಂದು ತಿಂಗಳಿಗೆ ಹಬ್ಬ ಅಂದ್ರೆ 240, 250 ಅಂತಕೊಂಡು. ಹಾಗಾದ್ರೆ 70 ಹಾಗೆ ಅವರು ಕೊಟ್ಟ ಲೆಕ್ಕಾಚಾರಗಳನ್ನು ಗುಣಿಸಿ ಕಳೆದ್ರು ನಮ್ಗೆ ಅಷ್ಟು ಮಾಡಿದ್ರೆ ಇವರು 11 ವರ್ಷದಲ್ಲಿ ಏನ್ ಮಾಡಿದ್ರು? ಪ್ರಶ್ನೆ ಅದಲ್ಲ. ನಾನು ಇನ್ನೊಂದು ಮುಖ್ಯವಾಗಿ ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಸರ್ಕಾರದಿಂದ ಬೇರೆ ಒಂದು ವ್ಯವಸ್ಥೆ ಇದೆ, ಮಾಡ್ಕೊಳ್ಳಿ. ಮುಖ್ಯವಾಗಿ ಒಂದು ಮಾತನ್ನು ಅವರು ಹೇಳಿದ್ರು, ಅದನ್ನ ಎಲ್ಲರೂ ಗಮನಿಸಬೇಕು.
ಈ ಪ್ರೈವೇಟ್ ಮನೆಗಳು, ಉದಾಹರಣೆಗೆ ನಾನೊಬ್ಬ ಖಾಸಗಿ ನಾಯಿಯನ್ನು ಸಾಕ್ತಾ ಇದ್ದೇನೆ ಅಂದ್ರೆ ನನ್ನ ಮನೆಯಲ್ಲಿ ನಾಯಿ ಮರಿ ಇಟ್ಟರೆ ಅದನ್ನ ಡೈರೆಕ್ಟ್ ಆಗಿ ಇವರಿಗೆ ಫೋನ್ ಮಾಡಿ ಇವರ ಮುಖಾಂತರವೇ ಇವರ ವ್ಯವಸ್ಥೆಗೆ ತಲುಪಿಸುವಂತ ಪ್ರಯತ್ನಗಳು ಸಾರ್ವಜನಿಕರಲ್ಲಿ ಆದಾಗ ಈ ತರದ ಕಾಟಗಳನ್ನು ತಪ್ಪಿಸೋಕೆ ಒಂದು ಕಡೆಯಿಂದ ಸಾಧ್ಯತೆ ಇದೆ. ಎರಡನೇದಾಗಿ ಒಬ್ಬ ಜವಾಬ್ದಾರಿತ ಪ್ರಜೆಯಾಗಿ ಅವನು ಕಂಪ್ಲೇಂಟ್ ಮಾಡೋದಕ್ಕಿಂತ ಆ ಕಂಪ್ಲೇಂಟಿಗೆ ಪರಿಹಾರವನ್ನು ಎಲ್ಲಿ ಹುಡುಕಕ್ಕಾಗತ್ತೆ, ಹಾಗೆ ಅದನ್ನು ವ್ಯವಸ್ಥೆಯನ್ನು ಮಾಡಬೇಕು. ಯಾಕೆಂದ್ರೆ ನನಗೆ ಗೊತ್ತಿದೆ, ನಾನು ಒಂದ್ಸಲ ಮೈಸೂರಿನಿಂದ ಬರಬೇಕಾದ್ರೆ ರಾತ್ರಿ 12 ಗಂಟೆಗೆ ಕೈಯಲ್ಲಿ ಬ್ರೀಫ್ ಕೇಸ್ ಇಲ್ಲದಿದ್ರೆ ನಾನು ಆ ದಿವಸ ನನಗೆ ಒಂದು 10-15 ನಾಯಿಗಳು ಅಟ್ಟಿಸ್ಕೊಂಡು ಬಂದೆ. ನಾನು ಇಮಿಡಿಯೇಟ್ಲಿ ಅದು ಒಂದು ವ್ಯವಸ್ಥೆ. ಮತ್ತು ಎರಡನೇದಾಗಿ ನಾನು ಒಂದ್ಸಲ ನನ್ನ ಖಾಸಗಿ ವಾಹನದಲ್ಲಿ ಬರಬೇಕಾದ್ರೆ BC ರೋಡ್ ಹತ್ರ ಒಂದು ನಾಯಿಗೆ ಇದು ಹೊಡೀತು. ನಾನು ಇಮಿಡಿಯೇಟ್ಲಿ ಒಂದು ಪ್ರೇಮ್ ಚಾ, ನಾನು ಅದೇ ಹೇಳಿದೆ, ಅವರಿಗೆ ಫೋನ್ ಮಾಡಿದ ಕೂಡಲೇ ಅವರು ಒಂದು ಅರ್ಧ ಗಂಟೆಯಲ್ಲಿ ಬಂದು ನಾಯಿಯನ್ನು ಎತ್ತುಕೊಂಡು ಹೋದ್ರು. ಈ ವ್ಯವಸ್ಥೆಗಳು ಇದೆ, ಅಂದ್ರೆ ಭ್ರಷ್ಟಾಚಾರ ಎಂಬುದು ಇದೆ. ಸುಮಾ ಅವರೇ, ಬಹುಶಃ ಮುಂದುವರೆದು ನಿಮಗೂ ಬರ್ತೇನೆ, ಧರ್ಮೇಂದ್ರ ಅವರೇ, ಅಜೀಜ್ ಅವರಿಗೆ ಕೂಡ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಸಂವಾದ ಮುಂದುವರ್ತದೆ.